ಶ್ರೀ ಕೋರ್ದಬು ಪರಿವಾರ ದೈವಗಳ ದೇವಸ್ಥಾನ ಬೈಲುಕಂದಾವರ ಕರೆ ಇದರ ವಿಜ್ಞಾಪನಾ ಪತ್ರ ಬಿಡುಗಡೆ ಕಾರ್ಯಕ್ರಮ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಭರತ್ ಅವರ ಉಪಸ್ಥಿತಿಯಲ್ಲಿ ನಡೆಯಿತು. ಕೋರ್ದಬು ದೇವಸ್ಥಾನದ ಒಂದು ದಿವ್ಯ ಸಾನ್ನಿಧ್ಯಗಳು ಈ ತುಡರಾರಲಾದು ಇನ್ನಿತ ಕಾರ್ಯಕ್ರಮ ತಂದೆ ನನ್ನ ದುಮ್ಮುಗಾಪಿನ ಮಾತ ಜೀರ್ಣೋದ್ಧಾರಾದಿ ಕಾರ್ಯ ಹೊರಳುಡಾಡಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರಾದ ಡಾಕ್ಟರ್ ವೈ ಭರತ್ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಹಾಗೂ ತುಳುನಾಡಿನ ದೇವಸ್ಥಾನಗಳ ಜೀರ್ಣೋದ್ಧಾರದಿಂದ ನಮ್ಮ ಹಿಂದೂ ಸಮಾಜ ಇನ್ನಷ್ಟು ಸದೃಢಗೊಳ್ಳುವುದಲ್ಲದೆ ನಾವೆಲ್ಲ ಸುಸಂಸ್ಕೃತರಾಗುತ್ತಿದ್ದೇವೆ. ಅಂದಾಜು ಸುಮಾರು 80 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪುನರ್ ನಿರ್ಮಾಣಗೊಳ್ಳುವ ಈ ಬೈಲು ಕಂದಾವರ ಕರೆಯ ಈ ದೈವಸ್ಥಾನ ದೈವ ಪ್ರೇರಣೆ ಹಾಗೂ ದಾನಿಗಳ ಸಹಕಾರದಿಂದ ನಮ್ಮ ನಿರೀಕ್ಷೆಯಂತೆ ನಿರ್ದಿಷ್ಟ ಅವಧಿಯಲ್ಲಿ ಪೂರ್ಣಗೊಳ್ಳಲಿದೆ. ಶಾಸಕನಾಗಿ ನನ್ನ ಕಡೆಯಿಂದ ಸರ್ವ ರೀತಿಯ ಸಹಕಾರ ನೀಡಲು ಪ್ರಾಮಾಣಿಕ ಪ್ರಯತ್ನ ಮಾಡುವೆ. ಶ್ರೀ ಕೋರ್ದಬು ಪರಿವಾರ ದೈವಗಳು ನಮ್ಮನ್ನೆಲ್ಲ ಅನುಗ್ರಹಿಸಲಿ ಎಂದು ಹೇಳಿದರು. ಬೇರೆಗೆ ಬಹುಶಃ ಒಂಜಿ ಅಂದಾಜು 80 ಲಕ್ಷ 1 ಕೋಟಿ ಮುಟ್ಟು ಪೌಡ ಗೆತ್ತಲ್ ಮಾತ ಸೇರಿದು ಸ್ವಲ್ಪ ನೆಚ್ಚಿನ ಅವಶ್ಯಕತೆ ಖಂಡಿತ ಉಂಟು. ಕರೆಕ್ಟ್ ಅದೊಂದು ದಾದ ವ್ಯವಸ್ಥೆ ಆವಡು ನೆಕ್ಸ್ಟ್ ಏನಡದಾದ ಆವಡು ಸರ್ಕಾರದಾಲ ತಿಕ್ಕಿಜ್ಜನಲ್ಲ ಅಂಚಿಂಚಿ ಬರ್ತದೆ ಎಮ್ಮೆಲ್ಲೆ ಫಂಡೆಡ್ ಮಿನಿ ರಿಪೇರ್ ಅಂಡ ಬೇತೆ ಬೇತೆ ಕಡೆ ಇಲ್ಲ ರೂಪಲ್ಲ ಕಂಡ್ರೆ ಆಪುಂಡು ಅಂಚೆ ವ್ಯವಸ್ಥೆ ಮಾತ್ರ ನಿಕ್ನೊಟ್ಟಿಗೆ ಉಪ್ಪೆ ಬಂದೊಂದು ಮುಂದೊಂಜಿ ಲೋಕಾರ್ಪಣೆ ಮಲ್ಪಡಂಡ ಇತ್ತೆಲ್ಲ ನಮ್ಮ ಒಂಜಿ ಡೇಟ್ ತೂದುಪ ಬಹುಶಃ ಈತ ಟೈಮ್ದಲ್ಲೇ ಲೋಕಾರ್ಪಣೆ ಆವಡು ಜನಕ್ಕೆ ಬುಡ್ತು ಕೊರಡು ಬಂದ್ಪನಂಚಿನ ದೈವಕ್ಕೆ ಬುಡ್ತು ಕೊರ್ಪನಂಚಿನ ವ್ಯವಸ್ಥೆ ಪೂರ ಮಲ್ಪರೆ ಮಾತನ್ನ ಸಹಕಾರ ಬೋಡು ಊರ್ದಕ್ಕೆ ಮಾತಲ್ಲ ಸೇರೋಡು ಹಾಕೊಂಡು ವಿನೋದ್ ಮಾಡ ಕೈಕಂಬ, ವೀರೇಂದ್ರ ಶೆಟ್ಟಿ ಕಂದಾವರ, ಕಿರಣ್ ಪಕ್ಕಳ, ಪೆರ್ಮಂಕಿ ಗುತ್ತು, ನಾರಾಯಣ್ ಪೂಜಾರೆ ಕಂದಾವರ, ಅರ್ಚಕರಾದ ನಾಗಪ್ಪ ಕೋಟ್ಯಾನ್ ಶುಭ ಹಾರೈಸಿದರು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮೂಡಾರೆ ಸತೀಶ್ ಆಳ್ವ ಬೈಲು ಮೂಡುಕೆರೆ, ಸುಜಿತ್ ಆಳ್ವ ಬೈಲು ಏತಮುಗುರು ಗುತ್ತು, ಹರೀಶ್ ಶೆಟ್ಟಿ ಏತಮುಗುರು ದೊಡ್ಡಮನೆ, ಹಿರಿಯರಾದ ರಾಜೀವ್ ಆಳ್ವ ಅದ್ಯಪಾಡಿ ಗುತ್ತು, ಉಮೇಶ್ ಭಂಡಾರಿ ಬೈಲು ಮೂಡುಕೆರೆ ಗುತ್ತು, ವಿಜಯ್ ಶೆಟ್ಟಿ ಕೊಳಂಬೆಗುತ್ತು, ಕಂದಾವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಾಲಿನಿ ಶಶಿಕಾಂತ್, ಹರೀಶ್ ಮಟ್ಟಿ, ಗುತ್ತಿಗೆದಾರ ರಾಜೇಂದ್ರ ಕಿನಿಕಂಬಳ, ಶಿಲ್ಪಿ ಹಿಮಾಂಶು ಉಪಸ್ಥಿತರಿದ್ದರು. ಕಾರ್ಯಾಧ್ಯಕ್ಷರಾದ ಪ್ರಕಾಶ್ ಶೆಟ್ಟಿ, ಕಂದಾವರ ಮೇಗಿನ ಮನೆ ಜೀರ್ಣೋದ್ಧಾರ ಕಾರ್ಯಕ್ಕೆ ಸರ್ವ ಭಕ್ತರ ಸಹಕಾರವನ್ನು ಕೋರಿದ್ರು. ಊರ್ದಾಗಲ ಸಹಾಯದಂತೆ ಒವ್ವುಲ ಸಾಧ್ಯ ನಿಖಲ ತನು ಮನ ಧನ ಮಾತಿರಲ್ಲ ನಿಖಲು ಮಾತಿರಲ್ಲ ನಮ್ಮೊಟ್ಟಿಗೆ ಉಳ್ಳೇರು ಸೇನಾವರು ಉಳ್ಳೇರು ರಮೇಶ್ ಅಗ್ಲನ ಸಂತೋಷನ್ನೇ ಮುಕ್ಕಲದ ಬೆರಿತಾ ಯಾಪಲ ಎಂಗ್ಲ ಅನ್ನೊಂದು ಪೇರು ಉಲ್ಲ ಪ್ರಕಾಶ ತುಂಬೋಲ ಅಂದು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ರಮನಾಥ್ ಅತ್ತಾರ್ ಪ್ರಸ್ತಾವಿಕ ಮಾತುಗಳನ್ನಾಡಿದ್ರು. ನಮ್ಮ ಬಪ್ಪು ಸ್ವಾಮಿನ ಒಂಜಿ ಈ ಕರತ ಬಯಲು ಕಂದಾವರ ಕರತ ಒಂಜಿ ದೈವಸ್ಥಾನಗೂ ನಮ್ಮ ಮೂರ್ತಾನಿ ಗಂಟೆ ಮತ್ತದು ಅವೇನು ಮೌಢ್ಯ ಬರ್ಪಿನಿರ್ದ ಹತ್ರ ಐನತ್ತು ಬೇಕ ಇಂಗಳು ಐನು ಶೀಘ್ರಗತಿಗೆ ಮತ್ತ. ಕಾರ್ಯಕ್ರಮದಲ್ಲಿ ಕಂದಾವರ ಗ್ರಾಮಸ್ಥರು, ಕಂದಾವರ ಮೇಕಿನ ಮನೆ ಕುಟುಂಬದ ಸದಸ್ಯರು, ಬೈಲು ಏತಮುಕುರು ಗುತ್ತು ಕುಟುಂಬದ ಸದಸ್ಯರು, ಅರ್ಚಕ ವರ್ಗದವರು, ಜೀರ್ಣೋದ್ಧಾರ ಸಮಿತಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಕಾರ್ಯದರ್ಶಿ ಸತೀಶ್ ಶೆಟ್ಟಿ ಕಂದಾವರ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಕಂದಾವರ.